ಹಾಯ್ ಫ್ರೆಂಡ್ಸ್ ನಮ್ಮ ಈ ತುಳು ಚಾನೆಲ್ ಇನ್ಕಮ್ ಏತು ಯೂಟ್ಯೂಬ್ ಚಾನೆಲ್ ಇನ್ಕಮ್ ಏತು ಬಂದು ಒಂದು ವರ್ಕ್ ಈಗ ಗಂಟೆ ಆಯ್ತು ಕರೆಕ್ಟ್ 1 ಗಂಟೆ ಆಯ್ತು ಊಟ ಎಲ್ಲ ಮಾಡಿ ಆಯ್ತು ಸ್ವಲ್ಪ ಊಟ ಅದಕ್ಕೆ ಸ್ವಲ್ಪ ಊಟದ ತೇಲಿ ಹಾಕಬೇಕು ಮತ್ತೆ ಸ್ವಲ್ಪ ಉಪ್ಪು ಹಾಕಬೇಕು ಮತ್ತೆ 2 ಬಂಗುಡೆ ತೆಗೆದುಕೊಂಡು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಊಟ ಮಾಡಬೇಕು ಸೂಪರ್ ಆಗಿರುತ್ತದೆ ಇದು ಒಳ್ಳೆ ರೀತಿಯಲ್ಲಿ ಕ್ಲೌಡಿ ಉಂಟು ನೀವೇ ನೋಡಿ ಸ್ವಲ್ಪ ಬಿಸಿಲು ಸ್ವಲ್ಪ ಕ್ಲೌಡಿ ಕತ್ತಲೆ ಉಂಟು ಅದೇ ರೀತಿ ಗಂಟೆ 1 ಗಂಟೆ ಆಯಿತು ಮನೆಯಲ್ಲಿ ತಮ್ಮ ಇದ್ದಾನೆ ನಾನಿದ್ದೇನೆ ಅಮ್ಮ ಇದ್ದಾರೆ ಅದೇ ರೀತಿ ನಮ್ಮ ಮನೆ ಜೂಲಿ ಉಂಟು ಜಾನಿ ಉಂಟು ಅದೇ ರೀತಿ ನಾನು ಹೇಳ್ಬೇಕಾದ್ರೆ ಕೆಲವು ಮೂವಿ ಎಲ್ಲ ನೋಡಿದ್ದೇನೆ ಸೂಪರ್ ಆಗಿತ್ತು ಒಂದು ಮಲಯಾಳ ಮೂವಿ ನೋಡಿದ್ದೇನೆ ಅದು ಸೂಪರ್ ಆಗಿ ಉಂಟು ಸ್ವಲ್ಪ ಸ್ಲೋ ಬೇಸ್ ಆಗಿರೋ ಒಂದು ಇನ್ವೆಸ್ಟಿಗೇಷನ್ ಮೂವಿ ನೀವು ಸಹ ನೋಡಬೇಕು ಆ ಮೂವಿ ಹೆಸರು ಏನು ನನಗೆ ಮರ್ತೋಯ್ತು ರಾಮಚಂದ್ರ ರಿಟೈರ್ಡ್ SI ಅಂತ ಆ ಮಲಯಾಳ ಮೂವಿ ನೋಡಿದ್ದೇನಲ್ಲ ಸೂಪರ್ ಆಗಿ ಉಂಟು ಆ ಮೂವಿ ಹೆಸರು ಫುಲ್ ಆಗಿ CID ರಾಮಚಂದ್ರನ್ ರಿಟೈರ್ಡ್ SI ಅಂತ ನೀವು ಸಹ ನೋಡಿ ಸ್ವಲ್ಪ ಸ್ಲೋ ಬೇಸಲ್ಲಿ ಹೋಗೋ ಒಂದು ಮೂವಿ ಆಗಿದೆ ಪಕ್ಕ ನಿಮಗೆ ವರ್ಕೌಟ್ ಆಗ್ಬೋದು ಎಲ್ಲರಿಗೆ ಸ್ಲೋ ಬೇಸ್ ಆಗಿ ನೋಡಬೇಕು ಎಲ್ಲ ರೀತಿ ಈಗ ಪೊಲೀಸವರು ಯಾವ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆ ರೀತಿ ಇರುವ ಒಂದು ಮೂವಿ ಆಗಿದೆ ನನಗೆ ತುಂಬಾ ಇಷ್ಟ ಆಯಿತು ಮೂವಿ ನೀವು ಸಹ ಪಕ್ಕ ನೋಡಿ ನಿಮಗೆ ಟೈಮ್ ಇದ್ದರೆ ಇರ್ಲಿಜ್ಜ ಒಂಜಿ ಗಂಟೆ ಆತಂಡೆ 2 ಗಂಟೆ ಆತಂಡೆ ಯಾಕಲ್ಲ ಜೂಲಿ ಕೊರಿತೋ ನಿತ್ತನೆ ನಾಯಿ ಜೂಲಿ ನಾಯಿ ಕೊರಿತೋ ನಿತ್ತಂಡೆ ದಾಯಿ ಕೊರಿಪೇರ ಪಿದೈ ಪೋನಾಗ ಡಾಲ ಇಜ್ಜಿ ಆ ಮೆನುಪೂರಿ ಉಂಡತ್ತ ಹಾಗೆ ಕನ್ನಡ ಅನ್ಪಂಚ ಮೆನುಪೂರಿ ಬಲ್ಬು ಒತ್ತುನ ಅಜ್ಜ ಅಪ್ಪತ್ತೋ ನಿತ್ತಿ ನಾಯಿ ಕೊರಿಪೋಣೆ ಯಾಂಬ ಇದಾಯ್ತು ಉದಾನ ಗೇಟೆಡ್ ಒಂಜಿ ಮಲ್ಲ ಪೂರಿ ಒಂಜಿ ಸ್ಪೆಷಲ್ ಪೂರಿ ಆ ಪೂರಿ ಚುಕ್ ಪುಕ್ಕ ನಿತ್ತೇನೆ അതിന് വീഡിയോ ഉണ്ട് പാടപ്പേ ಹಾಯ್ ಫ್ರೆಂಡ್ಸ್ ನಮ್ಮ ಈ ತುಳು ಚಾನೆಲ್ ಇನ್ಕಮ್ ಏತು ಯೂಟ್ಯೂಬ್ ಚಾನೆಲ್ ಇನ್ಕಮ್ ಏತು ಬಂದು ಒಂದು ವರ್ಕ ಎಂಕೊಂದು ಇಷ್ಟ ಏನ ಚಾನೆಲ್ ಆತಂಡೆ ಶಟರ್ ಬಾಕ್ಸ್ ಫಿಲ್ಮ್ ಅನ್ಪೋಣ ಹೆಚ್ಚಿನಕ್ಲೆ ಇಷ್ಟ ಏನ ಒಂದು ಚಾನೆಲ್ ಆತಂಡೆ ಈ ಚಾನೆಲ್ ಇನ್ಕಮ್ ಏತು ಬಂದು ಒಂದು ವರ್ಕ ಆನಂದ್ ಏತು ಕರೆಕ್ಟ್ ಆಪನು ಗೊತ್ತುಜಿ ಒಂದು ಗೆಸ್ ಮನ್ಪಣೆ ಅಂತ ಲಾಸ್ಟ್ ಒಂದು 17 ವಿಡಿಯೋ ದತ್ತು ಅಂತ ಆಯ್ತು ಟೋಟಲ್ ಯೂಸ್ ಆರೆಗೆ 9,45,000 ಯೂಸ್ ಬರ್ತನು 9,46,000 ಯೂಸ್ ಬಂದಿದೆ ಲಾಸ್ಟ್ ಒಂದು 17 ವಿಡಿಯೋ ದತ್ತು ಅಂತ ಆಯ್ತು ಟೋಟಲ್ ಆರೆಗೆ ಯೂಸ್ ಏತು ಬರ್ತನು ಪಂಡ 9,46,000 ಯೂಸ್ ಬರ್ತನು ಟೋಟಲ್ ಅದು 17 ವಿಡಿಯೋಡು ಏತು ಕರೆಕ್ಟ್ ಆಪ್ನು ಗೊತ್ತುಜಿ ಅಂಡಲ ಜಸ್ಟ್ ಗೆಸ್ ಮಾತ್ರ ಮಾನ್ಪುಣೆ ಅಂಡ್ ಏತು ಬರ್ತನು ತೂಕ ನಮ್ಮ ಆರೆಗೆ ಯೂಸ್ ಬರ್ತನೆ ಏತು 9,45,000 ಯೂಸ್ ಬಾಗ್ ಯೂಸ್ 1000 ಯೂಸ್ ಲೆಕ್ಕ ಆರೆಗೆ ಏತು ಪಾಡ್ಕ ಡಾಲರ್ ನಮ್ಮ ತೂಕ $8 ಪಾಡ್ಕ ಆರ್ನ ಚಾನಲ್ ಲಾಗ್ ಟೈಪ್ ಚಾನಲ್ ಎಂಟರ್ಟೈನ್ಮೆಂಟ್ ಚಾನಲ್ ಐಕ್ ಟೋಟಲ್ ಏತು ಬರ್ಪುಂಡು $75 ಹುಲ ಹಿಡಿದು $10 ಬರ್ಪುಂಡು ಹೆಚ್ಚಿನಕ್ಲೆ ವರ ಅಂದ್ ಕೆಲವರಿಗೆ ಬರ್ಪುಂಡು ಐಟ ಆರೆಗೆ ಒಂದು $27 ಪಾಡ್ಕ ನಮ್ಮಂತೆ ಕ್ಯಾಲ್ಕುಲೇಷನ್ ಮನ್ಪುಗ ಎಂಚವಂಡ 9,45,000 ಬಾಗೀಸು 1000 ಯೂಸ್ ಇಂಟು $27 ಪಾಡ್ಕ ಒಂದು ಗೆಸ್ ಮಾತ್ರ ಆರೆಗಪ್ಪ ಏತು ಬರ್ಪುಂಡು ಒಂದು 26,000 27,000 ಬರ್ಪುಂಡು ಒಂದು ಮಂತ್ಲಿ ಲೆಕ್ಕ ಒಂದು ಲಾಸ್ಟ್ ವಿಡಿಯೋ ದತ್ತೊಂದು ಪಂಡನೆ ಒಂದು ಏತು ಕರೆಕ್ಟ್ ಆಪ ನಮ್ಗೆ ಗೊತ್ತುಜ್ಜಿ ಜಸ್ಟ್ ಗೆಸ್ ಮಾಂತನೆ ಮಾತೆ ಇಂಕೊಂದು ಇಷ್ಟ ಏನ ಚಾನಲ್ ಅಂಚನೆ ಗೆಸ್ ಮಾಂತನೆ ಅಂಚನೆ ನಿಕ್ಲಿಕ್ಕೆ ಏನೋ ಒಂದು ದಾಯಿ ವಿಡಿಯೋ ಮಾಂತನೆ ಪಂಡ ಯೂಸ್ ಬರೀರ ಮಾಂತನೆ ಅಂಚನೆ ಎಡ್ಡೆ ದೊಂಬುಂಡು ಫ್ರೆಂಡ್ಸ್ ಅಂಚನೆ ಬೇತೆ ಚಾನಲ್ ಉಂಡು ತುಳುಟು ಬೇತೆ ಚಾನಲ್ ಉಂಡು ಎಡ್ಡೆ ಚಾನಲ್ ಪೂರ ಚಾನಲ್ ಇಂಪ್ರೂವ್ ಆವಡು ಬೇತೆ ಚಾನಲ್ ಉಂಡು ಐತೆ ಇನ್ಕಮ್ ನಿಕ್ಲೆ ಬೋಂಡ ಏನು ಗೆಸ್ ಮಾನ್ಸ್ ನಿಕ್ಲೆ ಪಂಪೆ ಏತ ಕರೆಕ್ಟ್ ಆಪನು ಗೊತ್ತುಜಿ ನಿಕ್ಲೆ ಕಮೆಂಟ್ ರೀತಿ ಪಂಡಂಡೆ ಯಾರು ಗೈಸ್ ಏನ ತುಳು ಒಂಜಿ ವೆರೈಟಿ ಇಡು ತುಳುಪು ಅಂಚನೆ ನಮ್ಮ ಪರ್ಪೊಂಜಿ ಕಂಟೆಂಟ್ ರೆಡಿ ಆವೊಂದುಂಡು ಒಂದೊಂಜಿ ಮೂಜೋರ ಅಂಡ್ ಮಣಿಪೇರ ಆಯ್ಜಿ ಎಡ್ಡೆ ರೀತಿ ಮೂಜಿ ದಿನ ಬರ್ಸಂದ ಬತ್ತಂಡು ನಾನು ಒಂಜಿ ಎಲ್ಲ ತಂಡ ಸೋಮವಾರ ಈ ಕಂಟೆಂಟ್ ರೆಡಿ ಮಾಡ್ಪ ನೆಕ್ ಕೆಲವು ರೀತಿ ಸಾಮಾನು ಬರೋ ಬೋರ್ಡು ಒಂದೊಂಜಿ ಟೆಂಟ್ ಕಂಟೆಂಟ್ ಪನ್ನೊಳ್ಳಿ ಆ ಕಂಟೆಂಟ್ ಐನ ವಿಡಿಯೋ ಬರೋ ಎಡಿಟಿಂಗ್ ಆತಂಡು 3 ನಿಮಿಷದ ನಾನು ಇಕ್ಕೊಂಜಿ ವಿಡಿಯೋನೆಲ್ಲ ಸುಮಾರು ವಿಡಿಯೋ ಬಾಕಿ ಉಂಡು ಒಂಜಿ ಅರ್ಧ ವಿಡಿಯೋ ಆತಂಡು ನಾನೊಂಜಿ ಅರ್ಧ ವಿಡಿಯೋ ಮಾಡ್ಬೇರೆ ಬಾಕಿ ಉಂಡು ಅವ್ ನೆಕ್ಸ್ಟ್ ಏನು ಪನ್ಪ ಹಾಯ್ ಫ್ರೆಂಡ್ಸ್ ಇಂಕೊಂದು ಇಷ್ಟ ಏನ ಚಾನಲ್ ಆತಂದ್ರೆ ಶಟರ್ ಬಾಕ್ಸ್ ಫಿಲ್ಮ್ ಐನ ಒಂದು ಗೆಸ್ ಮಂತ್ ಒಂದು ಸ್ಯಾಲರಿ ಏನು ಇನ್ಕಮ್ ಏನು ಪಂಡನೆ ನಿಕ್ಲೆ ಇನ್ನಿತ ವಿಡಿಯೋ ಇಷ್ಟ ಲೈಕ್ ಮಾಡ್ಬೇ ಶೇರ್ ಮಾಡ್ಬೇ ಕಾಮೆಂಟ್ ಮಾಡ್ಬೇ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಲ್ಲೂರಿಗೆಲ್ಲರಿಗೆ ಬೈ ಹೇಳ್ತಾ ನೋಡು ಗೈಸ್ ಬೈ